ಎಚ್.ಡಿ. ಕೋಟೆ ತಾಲೂಕಿನ ಎನ್ ಬೇಗೂರು ಗ್ರಾಮ ಪಂಚಾಯಿತಿಯ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸತ್ತ ಸದಸ್ಯರ ಹೆಸರಿನಲ್ಲಿ ಹಣವನ್ನು ಡ್ರಾ ಮಾಡಿರುವ ಆರೋಪ ಕೇಳಿಬಂದಿದೆ. ತಾಲೂಕಿನ ಎನ್ ಬೇಗೂರು ಗ್ರಾಮದಲ್ಲಿ ಕೃಷ್ಣ ಶೆಟ್ಟಿ ಎಂಬುವರು ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯತ್ವ ನೋಂದಣಿಯಾಗಿದ್ದು, ಕೃಷ್ಣ ಶೆಟ್ಟಿಯವರು 2017ರಲ್ಲಿ ನಿಧನ ಹೊಂದಿದ್ದರು. ನಂತರ ಇವರ ಹೆಸರಲ್ಲಿ 2020ನೇ ಸಾಲಿನಲ್ಲಿ ಕೃಷ್ಣ ಶೆಟ್ಟಿ ಎಂಬವರ ಜಾಮೀನು ಆಧಾರದ ಮೂಲಕ ಕೃಷ್ಣ ಶೆಟ್ಟಿ ಸತ್ತ 3 ವರ್ಷಗಳ ನಂತರ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯನಿರ್ವಾಹಕಾಧಿಕಾರಿ ಪ್ರೇಮಕುಮಾರ್ ಮತ್ತು ಆಗಿನ ಅಧ್ಯಕ್ಷ ಈಶ್ವರ ಇವರು ಇಬ್ಬರು ಸೇರಿಕೊಂಡು ಕೃಷ್ಣ ಶೆಟ್ಟಿ ಫೋರ್ಜರಿ ಸಹಿಯನ್ನು ಮಾಡಿಕೊಂಡು ಕೃಷ್ಣ ಶೆಟ್ಟಿ ಖಾತೆಯಿಂದ 90,000 ರೂಪಾಯಿ ಹಣವನ್ನು ಡ್ರಾ ಮಾಡಿದ್ದಾರೆ ಎಂದು ಕೃಷ್ಣ ಶೆಟ್ಟಿ ಪತ್ನಿ ಶಾಂತಮ್ಮ ಆರೋಪ ಮಾಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಬೀಚನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಈ ರೀತಿಯಾಗಿ ಹಣ ಡ್ರಾ ಮಾಡಿರುವ ಎರಡನೇ ಪ್ರಕರಣ ಇದಾಗಿದ್ದು, ಈ ಹಿಂದಿನ ಘಟನೆಯಲ್ಲಿ ಚಿಕ್ಕ ಬೊಮ್ಮ ಎಂಬುವರು 7/6/2021ರಂದು ಮರಣ ಹೊಂದಿದ್ದು, 28/10/2021ರಂದು ಚಿಕ್ಕ ಬೊಮ್ಮನ ಖಾತೆಯಿಂದ 1,80,000 ರೂಪಾಯಿಗಳನ್ನು ಡ್ರಾ ಮಾಡಲಾಗಿತ್ತು. ಈ ವೇಳೆ ಚಿಕ್ಕ ಬೊಮ್ಮನ ಮಗ ಮೊಬೈಲ್ಗೆ ಹಣ ಡ್ರಾ ಮಾಡಿರುವ ಮೆಸೇಜ್ ಬಂದ ಹಿನ್ನೆಲೆಯಲ್ಲಿ ವಂಚನೆ ಬಯಲಿಗೆ ಬಂದಿತ್ತು. ಈ ಪ್ರಕರಣದಲ್ಲಿ ಪ್ರೇಮಕುಮಾರ್ ಮತ್ತು ಎಂಡಿಸಿಸಿಯ ಮ್ಯಾನೇಜರ್ ವಿರುದ್ಧ ಎಚ್.ಡಿ. ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಆದರೆ ಇವರ ಮೇಲೆ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿ ಚಂದ್ರಹಾದನೂರು. ಇವಾಗ ಕೃಷ್ಣ ಶೆಟ್ಟಿ ಎಂಬ 2017ರಲ್ಲಿ ಮರಣವನ್ನು ಹೊಂದಿರ್ತಾರೆ. ಅವರ ಹೆಸರಲ್ಲಿ ಅವಾಗ RTC ಅವ್ರ ಹೆಸರಲ್ಲಿ ಇತ್ತು. ಅವರ RTCಯಲ್ಲಿ ಹೆಸರಿದ್ದಾಗ ಅವರು ಸತ್ತ ನಂತರ ಅವರ ಹೆಂಡತಿ ಹೆಸರಿಗೆ ಮಾಡಿಸಿದ್ದಾರೆ, ಶಾಂತಮ್ಮನವ್ರ ಹೆಸರಿಗೆ. ಶಾಂತಮ್ಮ ಎನ್ನುವರ ಹೆಸರು ಮಾಡಿಸಿದಾಗ ಅವರು ಹೋಗಿ RTCನ ಚೆಕ್ ಮಾಡಿದ್ದಾರೆ, RTC ತೆಗೆದಿದ್ದಾರೆ. ಅದರಲ್ಲಿ ಸುಮಾರು 90,000 ರೂಪಾಯಿ ಸಾಲ ಬಂದಿದೆ ಅವರಿಗೆ. ನಾನು ಯಾವಾಗಲೂ ಲೋನ್ ತೆಗೆದಿಲ್ವಲ್ಲ ಅಂತೇಳಿ ಅವರು NDCC ಬ್ಯಾಂಕ್ ಹೋಗಿ ಕೇಳಿದಾಗ ಅವರು ನಾವು ಸಾಲ ನಿಮಗೆ ಕೊಟ್ಟಿದ್ದೀವಿ ಅನ್ನೋಂಥ ಅವ್ರಿಗೆ ಹೇಳಿ ಕಳಿಸಿ, ಅವ್ರಿಗೂ ಗೊತ್ತಿಲ್ಲದಂಗೆ ನಮ್ಮ ಎನ್ ಬೇಗೂರು ಕೃಷಿ ಸಹಕಾರ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಪ್ರೇಮಕುಮಾರ್ ಹಾಗೂ ಈ ಹಿಂದೆ ಇದ್ದಂಥ 2017-18ರಲ್ಲಿ ಅಧ್ಯಕ್ಷ ಈಶ್ವರ ಅವರು ಸೇರಿ ಅವರ ಹೆಸರಿನಲ್ಲಿ ಹಣವನ್ನು ಫೋರ್ಜರಿ ಸೇಲ್ ಮಾಡಿ ದುರುಪಯೋಗ ಮಾಡ್ಕೊಂಡಿದ್ದು, ಇದು ನಮ್ಮ ಗಮನಕ್ಕೆ ಬಂದಾಗ ನಾವು ಬೀಚನಹಳ್ಳಿ ಸ್ಟೇಷನ್ನಲ್ಲಿ ಅವರ ವಿರುದ್ಧ ನಾವು ಕೇಸ್ ದಾಖಲು ಮಾಡಿದ್ದೀವಿ. ನಮ್ಗೆ ಅಲ್ಲಿ ಜಯಪ್ರಕಾಶ್ ಅವರು ಹೇಳಿದ್ದಾರೆ, ಇದ್ರ ಬಗ್ಗೆ ನಾವು ಸರಿಯಾದ ರೀತಿಯಲ್ಲಿ ನಾವು ಕ್ರಮ ತಗೋತೀವಿ ಅಮ್ಮ, ನೀವು ಏನು ಹೆದರಬೇಡಿ ಅಂತ ಹೇಳಿ ಕಳಿಸ್ತಾರೆ. ಇದಕ್ಕೂ ಮುಂಚೆಗೆ ಸುಮಾರು 30-40 ಜನರನ್ನು ಕೂಡ ಯಾರಿಗೂ ಗೊತ್ತಿಲ್ಲದಾಗೆ ಫೋರ್ಜರಿ ಸೈನ್ ಮಾಡಿ ಹಣವನ್ನು ದುರುಪಯೋಗ ಮಾಡ್ಕೊಂಡಿರೋಂಥದ್ದು. ಇದೇ ಈಶ್ವರ ಅಧ್ಯಕ್ಷತೆಯಲ್ಲಿ, ಇದೇ ಪ್ರೇಮಕುಮಾರ್ ಕಾರ್ಯನಿರ್ವಹಣಾಧಿಕಾರಿ. ಇಲ್ಲಿ ಸಹಕಾರ ಇಲಾಖೆಯಲ್ಲಿ ಸುಮಾರು ಯಾವಾಗಲಿಂದವೇ ಒಂದು 2012ರಿಂದ ಸ್ಟಾರ್ಟ್ ಆಗಿರೋದು. ಇದು 2012ರಿಂದ ಇಲ್ಲಿವರೆಗೂ ನಡ್ಕೊಂಡು ಬಂತು. ಅವರವರೇ, ಅವ್ರ ಮನೆಯವರೇ, ಕುಟುಂಬದವರೇ, ವರ್ಗದವರೇ ಎಲ್ಲ ಸೇರಿಕೊಂಡು ಏನೇನೋ ಮಾಡ್ಕೊಬಂದು ನಾವು ಇದನ್ನು ಇವಾಗ ಕೇಸು ಓಡಾಡೋಕ್ಕೆ ಹಿಡಿದು 1.5 ವರ್ಷ ಆಯಿತು. 1.5 ವರ್ಷದಿಂದ ಅವನ್ನ ಬೇರೆಯವ್ರನ್ನ ನಮ್ಗೆ ಹಾಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ಕೇಳಿದ್ವಿ. 3ನೇ ಬಾರಿ ಒಂದು FIR ಆಗಿದೆ. 3ನೇ ಬಾರಿ FIR ಆಗಿದ್ವಿ. ಅವ್ರ ಸಹಕಾರ ಇಲಾಖೆಯವರಾಗಲಿ ಅಥವಾ ಪೊಲೀಸ್ ಇಲಾಖೆಯವರಾಗಲಿ ಅವನ್ನೇನು ಮಾಡ್ಕೊಳಕ್ಕಾಗಿಲ್ಲ. ಅವ್ರನ್ನ ಪ್ರೇಮಕುಮಾರ್ ಅವ್ರನ್ನ ಆಗಲಿ ಅಧ್ಯಕ್ಷರನ್ನಾಗಲಿ ಯಾವುದೇ ಕ್ರಮ ಜರುಗಿಸಿಲ್ಲ. ಇನ್ನೂ ಇವರು ರೈತರಿಗೆ ಯಾವ ಥರ ಇನ್ನು ಅವ್ರನ್ನ ನಮ್ಮ ರೈತರನ್ನ ಯಾವ ಥರ ಅವರು ಸಹಕಾರ ಮಾಡ್ತಾರೆ ಅನ್ನೋದಂತೂ ಸಹಕಾರ ಇಲಾಖೆಯವ್ರಿಗೂ ನಾವೆಲ್ಲ ಥರದಲ್ಲೂ ಸಹಕಾರ ಇಲಾಖೆ ಮಂತ್ರಿಗಳಿಗೆಲ್ಲ ಹೋಗಿ ಭೇಟಿ ನೀಡಿ ಅವ್ರ ಜೊತೆ ಎಲ್ಲ ಮಾತಾಡಿ ಕಳಿಸಿ ಈ ಥರ ಅನ್ಯಾಯ ಆಗಿದೆ ನೋಡಿ ಸ್ವಾಮಿ ನಮ್ಮ ರೈತರಿಗೆಲ್ಲ ಅಂತ ಹೇಳಿದ್ರು ಅವ್ರು ಇನ್ನೂ ನಮ್ಗೆ ಏನೂ ಮಾಹಿತಿ ಕೊಟ್ಟಿಲ್ಲ. ಮತ್ತು ಅವನ್ನೇ ಕಾರ್ಯನಿರ್ವಹಣೆ ಮಾಡಲು ಅವನ್ನೇ ಬಿಟ್ಕೊಂಡು ಇನ್ನೂ ಇದ್ದಾರೆ. ಇದ್ರ ಬಗ್ಗೆ ನಮಗೇನು ರೈತರಿಗೇನು ಅನುಕೂಲ ಏನಿಲ್ಲ, ಬರೀ ಅನಾನುಕೂಲನೇ ಆಯ್ತಾ ಇರೋದು. ಇದನ್ನು ನಮಗೆ ಸರಿಪಡಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ನಿಮ್ಮ ಹೆಸರು ಹೇಳಿ. ಶಾಂತಮ್ಮ ಅಂತ ನನ್ನ ಹೆಸರು. ಕೃಷ್ಣ ಶೆಟ್ಟಿ ಅವರು ತೀರೋಯ್ತಲೇ ನಮ್ಗೆ ಗೊತ್ತಿಲ್ಲ. RTC ನನ್ನ ಹೆಸರಿನಲ್ಲಿ ಇತ್ತು, ನಮ್ಮ ಯಜಮಾನ್ರ ಹೆಸರಲ್ಲಿ ಇತ್ತು. ನಮ್ಮ ಯಜಮಾನ್ರ ಹೆಸರಿಂದ ಈಗ ನನ್ನ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದ ನಮ್ಮ ಸಾಲ ನನ್ನ ಹೆಸರಿನಲ್ಲಿ ಲಕ್ಷ ಸಾಲ ತೋರ್ತದ. ಸಾಲ ತೋರ್ತಲೆ ಅದಕ್ಕೆ ನಾವು ಹೋಗಿ ಈಗ ಸಾಲ ತೋರ್ತಾ ಅದಲ್ಲ RTC ಅಂದ್ಬಿಟ್ಟು ಹೋಗಿ ನಾನು ಯಾರನ್ನ ಹೋಗಿ ಕೇಳಿದ್ರೆ ಸಾಲ ಅದ ಅಂದ್ಕೊಂಡು ನಾವೇ ಹೋದೋ. ಇಲ್ಲ ಯಾರು ತಪ್ಪಿಗೆ ಹೋದ್ರಿ? ನಾವು ನಮ್ಮ ಅಲ್ಲಿ ಬ್ಯಾಂಕ್ ಹೋದಾಗ ನಮ್ಮ ಯಾವ ಬ್ಯಾಂಕ್? ಅಲ್ಲಿ ಹೋದೋ. ಅಲ್ಲಿ ಹೋಯ್ತಲೇ ಅಲ್ಲಿ ನಮ್ಮ ಇವರು ಚಂದ್ರಣ್ಣ ಅವರು, BT ನರಸಿಂಹಮೂರ್ತಿ ಅವರು, ಆಮೇಲೆ ನಮ್ಮ ಇವರು ಕೋಟ ನರಸಿಂಹಮೂರ್ತಿ ಅವರು ನಮ್ಗೆ ಬಂದು ನಮ್ಗೆ ಸಹಾಯ ಮಾಡಬೇಕು, ನೀವು ನಮ್ಮ ದುಡ್ಡು ತಗೊಂಡು ತಿಂದನ
ಯಾವ ರೂಟ್ ತಗೊಂಡಿರೋದು? ಯಾವ್ದು ರೂಟ್ ಅಂತಂತಂದ್ರೆ ನಮಗೆ ಗೊತ್ತಿಲ್ಲ ಆ ರೂಟ್. ಇಲ್ಲ ಅಲ್ಲ, ಯಾರ ದುಡ್ಡು ತಗೊಂಡಿರೋದು? ಯಾತಕ್ಕೆ ಇದು ದುಡ್ಡು ಅಂತಂದ್ರೆ ಸೆಕ್ರೆಟ್ರಿ ತಗೊಂಡ್ರು. ಸೆಕ್ರೆಟ್ರಿ ತಗೊಂಡ ನಮ್ ದುಡ್ಡು ತಿನ್ಬಿಟ್ಟು ಎಷ್ಟು ಲಕ್ಷ ತಗೊಂಡಿರೋದು? 1 ಲಕ್ಷ ತಗೊಂಡ. 1 ಲಕ್ಷ ತಗೊಂಡ. ಇಲ್ಲ ನಿಮ್ ಗಂಡ ಬದುಕಿರೋ ತಗೊಂಡಿರೋದು ಇಲ್ಲ ಸತ್ ಮೇಲೆ ತಗೊಂಡಿರೋದು ಅವ್ರ ದುಡ್ಡನ್ನ? ಸತ್ ಮೇಲೆ ತಗೊಂಡ್ರದು. ಸತ್ ಮೇಲೆ ತಗೊಂಡ್ರದು 2020ರಲ್ಲಿ ತಗೊಂಡ. ನಿಮ್ ಗಂಡ ಸತ್ತು 2017ರಲ್ಲಿ 2017ರಲ್ಲಿ ಸತ್ತು. ಸತ್ ಮೇಲೆ ಅವರು ಫೋರ್ಜಿ ಸೇನಕ್ಕೆ ತಕೊಂಡ್ರದು ಅವ್ರು. ಅವ್ರು ತಕೊಂಡ್ರದೆ ನಮ್ಗೆ ಗೊತ್ತಿಲ್ಲ. ಹಿಂಗೆ ನೋಡ್ಕೊಂಡು ನಾವು ಹಿಂಗೆ ಆದ್ರೆ ಮತ್ತೆ ಕೇಳಲಿಲ್ಲ ಹೋಗಿ ನೀವು? ನಾವು ಕೇಳ್ದ ನಮ್ಗ ಕ್ಲಿಯರ್ ಸರ್ಟಿಫಿಕೇಟ್ ಕೊಟ್ಬಿಡಪ್ಪ, ಹಿಂಗೆ ಸಾಲ ತೋರ್ತಾ ಅದ ನನ್ಗ, ನನ್ನ ಹೆಸರಿನಲ್ಲಿ ಆಗದ, RTC ನನ್ನ ಹೆಸರಿನಲ್ಲಿ ಆಗದ, ನೀನು ನಂಗೆ ಕೊಡು, ನಂಗೆ ಕ್ಲಿಯರ್ ಸರ್ಟಿಫಿಕೇಟ್ ನಂಗೆ ಕೊಡ್ಲಿಲ್ಲ. ಸಾಲ ತೆಗೆದ್ಬಿಟ್ಟಿದ್ನಲ್ಲ ಅವೆಲ್ಲ ಕೊಟ್ಟನು. ಅವ್ನು ಸಾಲ ತೆಗೆದ್ಬಿಟ್ಟು ನಾವು ಕೊಟ್ಟಿಲ್ಲ. ಅವ್ರ ಮೇಲೆ ಏನಾರ ಕಂಪ್ಲೇಂಟ್ ಏನು ಕೊಟ್ಟಿದ್ದಾರೆ? ಅವ್ರ ಮೇಲೆ ಆಕ್ಷನ್ ಏನೋ ಕ್ರಮ ಇದಕ್ಕೆ ನಾವು ಇದಕ್ಕೋಸ್ಕರ ಅದಲ್ಲ, ಈಗ ಕಾನೂನು ಕ್ರಮ ಅಂದ್ರೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.